ಪ್ರೊಫೆಸರ್ ಡಿಎಸ್ ಅಚ್ಯುತರಾವ್ ಶತಮಾನೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ಭಾರತ ಆಘಾತವಾದಂತಹ ಇತಿಹಾಸವನ್ನ ಹೊಂದಿದೆ. ಆ ಒಂದು ಇತಿಹಾಸವನ್ನ ಮರುಕಳಿಸಿ ಹಾಗೂ ಅಧ್ಯಯನವನ್ನ ಮಾಡಿ ಅದರ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡವರು ಪ್ರೊಫೆಸರ್ ಡಿಎಸ್ ಅಚ್ಯುತರಾವ್. ಇವರ ಶತಮಾನೋತ್ಸವದ ನೆನಪಿನಾರ್ಥ ಮಣಿಪಾಲದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಲ್ಪಟ್ಟಿತು. ಆ ಕಾರ್ಯಕ್ರಮದ ಒಂದು ಝಲಕ್ ಇಲ್ಲಿದೆ. ಡಿಸೆಂಬರ್ 27ರಂದು ಮಣಿಪಾಲ್ ಸೆಂಟರ್ ಫಾರ್ ಫಿಲಾಸಫಿ ಅಂಡ್ ಹ್ಯುಮ್ಯಾನಿಟೀಸ್ ಆವರಣದಲ್ಲಿ ಪ್ರೊಫೆಸರ್ ಅಚ್ಯುತರಾವ್ ಸ್ಮರಣಾರ್ಥ ಇತಿಹಾಸ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಉಪಕುಲಪತಿಯಾದಂತಹ ಡಾಕ್ಟರ್ ವಿನೋದ್ ಭಟ್ ಸಮ್ಮೇಳನವನ್ನು ಉದ್ಘಾಟಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದಲ್ಲಿ ಇತಿಹಾಸ ತಜ್ಞರು ಮತ್ತು ಪ್ರಾಧ್ಯಾಪಕರು ಆಗಿದ್ದ ಪ್ರೊಫೆಸರ್ ಅಚ್ಯುತರಾವ್ ಪ್ರಸಿದ್ಧ ಇತಿಹಾಸಕಾರರು ಆಗಿದ್ರು. 1600 ಮತ್ತು 1800ರ ಅವಧಿಗಳಿಂದ ಲಭ್ಯ ಇರುವ ಸಮಕಾಲೀನ ವಸ್ತುಗಳ ಅಧ್ಯಯನದ ಮೂಲಕ ಮೈಸೂರಿನ ಸಾಮಾಜಿಕ ಮತ್ತು ಆಡಳಿತಾತ್ಮಕ ಇತಿಹಾಸವನ್ನ ಬಿಚ್ಚಿಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 1965ರಲ್ಲಿ ತಮ್ಮ 47ನೆಯ ವಯಸ್ಸಿನಲ್ಲಿ ನಿಧನರಾದ ಅಚ್ಯುತರಾವ್ ಅವರ ನೆನಪನ್ನ ಅಜರಾಮರಗೊಳಿಸುವ ದೃಷ್ಟಿಯಿಂದ ಡಿಎಸ್ಎ ಸ್ಮಾರಕ ಟ್ರಸ್ಟ್ನ ಅಡಿಯಲ್ಲಿ 2017ರಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ನಿಖರವಾದ ಸಂಶೋಧನೆಯ ಮೂಲಕ ಮೈಸೂರಿನ ಮರೆತು ಹೋದ ಇತಿಹಾಸದ ಪ್ರಮುಖ ಘಟನಾವಳಿಗಳನ್ನು ಬೆಳಕಿಗೆ ತರುವಲ್ಲಿ ಪ್ರೊಫೆಸರ್ ರಾವ್ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. 2017ರಲ್ಲಿ ಭಾರತದ ಗಂಭೀರ ಇತಿಹಾಸಕಾರರ ಹೆಸರಿನಲ್ಲಿ ಒಟ್ಟು 4 ಮಹತ್ವದ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಈ ಶತಮಾನೋತ್ಸವದ ವರ್ಷದಲ್ಲಿ ನಡೆಸಿದ ಎಲ್ಲ ಕಾರ್ಯಕ್ರಮಗಳು ವ್ಯಾಪಕ ಮನ್ನಣೆ ಗಳಿಸಿವೆ. ಕೇಂಬ್ರಿಡ್ಜ್ನಿಂದ ಜಪಾನ್ವರೆಗೆ ಮತ್ತು ದಕ್ಷಿಣ ಪೂರ್ವ ಏಷ್ಯಾವರೆಗಿನ ಅಂತಾರಾಷ್ಟ್ರೀಯ ಪ್ರಸಿದ್ಧ ಇತಿಹಾಸಗಾರರನ್ನ ಒಟ್ಟುಗೂಡಿಸುವಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿವೆ. Great pleasure to invite you all to Professor Achyutarao Memorial International Conference, organized jointly by Manipal Center for Philosophy and Humanities and Professor D.S. Achyutarao Centenary Program Advisory Board. I now request Mrs. Shashi Prabha Karan to come and present an invocation song. The song is a song by Bhakt Kanakadasa and reflects a philosophical journey of his own over 4 generations. So I now request Shashi Prabha. Satyavantara Sangamiralu Tirthavetake Satyavantara Sangamiralu Tirthavetake Nitya Jnaniyada Mele Nitya ಜ್ಞಾನಿಯಾದ ಮೇಲೆ ಚಿಂತೆಯೇತಕೆ ಚಿಂತೆಯೇತಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕೆ ತಾನು ಉಣ್ಣದ ಪರರಿಗಿಕ್ಕದ ಎಂಎಚ್ಇ ಮುಖ್ಯಸ್ಥ ನಿಖಿಲ್ ಗೋವಿಂದ್ ಮಾತನಾಡಿ, ಮಣಿಪಾಲದಲ್ಲಿ ಈ ಇತಿಹಾಸ ಸಮ್ಮೇಳನವನ್ನು ಹಮ್ಮಿಕೊಳ್ಳುವ ಮೂಲಕ ಎಂಎಚ್ಇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಇತಿಹಾಸಕಾರರು ಮತ್ತು ವಿದ್ವಾಂಸರುಗಳು ಇಲ್ಲಿಗೆ ಕರೆತಂದಿದೆ. ಇದರಿಂದ ನಮ್ಮ ಸಂಸ್ಥೆಯ ಘನತೆ ಹೆಚ್ಚುವ ಜೊತೆಗೆ ಇತಿಹಾಸ ವಿದ್ಯಾರ್ಥಿಗಳಿಗೂ ಬೋಧಕ ಸಿಬ್ಬಂದಿಗೂ ಅನುಕೂಲವಾಗಿದೆ ಎಂದಿದ್ದಾರೆ. Welcome everybody. This is a very special occasion for all of us here. I think this is an occasion to thank many people, so I will thank, even though we have a vote of thanks at the end, but I think it's good to start with the thanks also. We've been really extraordinarily humbled by the university's commitment over the last few years to the humanities program, and we have, they've really helped us grow it and take it into dimensions that we could not have foreseen when it was started. Thank you and welcome everybody again. Thank you.
I now request Dr. Nikhil Govind to escort Mr. D.A. Prasanna, Dr. Ms. Valyathan, Dr. Vinod Bhatt to please come and first inaugurate the session. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರೊಫೆಸರ್ ಅಚ್ಯುತರಾವ್ ಶತಮಾನೋತ್ಸವದ ಸಂಚಾಲಕರಾದಂತಹ ಶ್ರೀ ಡಿ.ಎ. ಪ್ರಸನ್ನ ಅವರು ಶತಮಾನೋತ್ಸವದ ವರ್ಷದಲ್ಲಿ ನಡೆದಂತಹ 3 ಸಮಾವೇಶಗಳಲ್ಲಿ 35 ಪ್ರಮುಖ ಇತಿಹಾಸದ ವಿದ್ವಾಂಸರು ಪಾಲ್ಗೊಂಡು ತಮ್ಮ ಅಮೂಲ್ಯ ಚಿಂತನೆಯನ್ನ ಹಂಚಿಕೊಂಡಿದ್ದಾರೆ. ಈ ಮೂಲಕ ಆಧುನಿಕ, ಮಧ್ಯಕಾಲೀನ ಮತ್ತು ಪ್ರಾಚೀನ ಭಾರತೀಯ ಇತಿಹಾಸದಲ್ಲಿ ಹೊಸ ಚಿಂತನೆಯನ್ನ ಉತ್ತೇಜಿಸಲು ಸಮಾವೇಶಗಳು ಸಾಕ್ಷಿಯಾಗಿವೆ. ಇವೆಲ್ಲ ಅಚ್ಯುತರಾಯ್ ಅವರ ಸಂಶೋಧನಾ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ. Honorable Vice Chancellor Dr. Vinod Bhatt, distinguished scholar Dr. Valyathan, on behalf of Professor Achutarao's family, I am very grateful to Dr. Nikhil Govind and Manipal Academy of Higher Education to have actively worked to celebrate the centenary of a very popular historian. Aptly, the conference has been inaugurated by MAHE Vice Chancellor Dr. Vinod Bhatt. We are grateful to you, sir, for your support. To bring alive the life of Professor Achutharao, an exhibition has been mounted in the foyer. Family is grateful to Dr. Nikhil Govind and his team, Dr. Bhatt and his team, and Dr. Ballard and entire MAHE for making this happen. Thank you very much. Thank you, Mr. Prasanna. I now request Dr. Vinod Bhatt, Vice Chancellor of MAHE, to come and address the gathering on occasion of the inauguration of the conference. Dignitaries on the dais, ladies and gentlemen. This is something different from what we normally do at the university. MAHE has been very well known in the fields of professional education, so much so that over this last 60 years, we have built some of the best engineering, medical, dental, pharmacy, nursing and other professional colleges. Some of these institutions have now highly ranked even in the world. I am pleased to announce setting up of a Department of History in the School of Philosophy and Humanities, which will be named after Professor Achutharao. So this will be an Achutharao Department of History. Prasanna has set a kind of a precedent which is very difficult for anybody to emulate. The university will be more than happy to consider continuing this forever. So thank you for involving me in this very noble project. My special thanks to the entire Prasanna family and all the descendants of Professor Achutharao. Thank you. It gives me great pleasure now to invite Professor Upinder Singh, the chief guest for the evening, to deliver her keynote address. I would like to thank the Professor DSA Achutharao Centenary Program Advisory Board and the Manipal Center of Philosophy and Humanities for organizing this national conference on ancient Indian history and for giving me the privilege of being part of it. I especially extend my thanks to Mr. DSA Prasanna and Dr. Nikhil Govind. It is a great honor to be part of an event commemorating an exceptional scholar and teacher such as the late Professor DSA Achutharao. Professor Achutharao himself made significant contributions to the history of Mysore. Much more work needs to be done in this regard, especially in the case of regions whose historical profiles are still dimly known. Simultaneously, I would like to emphasize in this lecture
At the current juncture, there is an urgent need for Indian historians to move beyond the subcontinental frame and to view history in a global perspective. I am convinced, and I hope that you are too, that our historical understanding will be enormously enriched if our canvas is broadened beyond India to include other parts of the world. Thank you. Thank you very much, Professor Upinder Singh, for enriching the talk. I now request Dr. Nikhil Govind to present a token of gratitude to Professor Upinder Singh. So I request Dr. T.P.S. Nair to please come on stage. My capacity here is as the director and managing trustee of the Sri Uttaranand Institute of Culture. Uttaranand, as you all know probably, happened to be the younger brother of the last Maharaja Chitratirunal and the first Raja Pramukh of the Travancore Cochin state. There are ever so many establishments to honor Chitratirunal, including the Sri Chitratirunal Institute of Medical Sciences, headed by Professor M.S. Hodika for over 2 decades. And this is Ayyapan Pilla, who is now very active in Trivandrum at the age of 104, in whose honor a volume was brought out, edited by me, and it is entitled History of Transition from Travancore to Kerala. This is also part of the gift to Professor Vallippan. Please. ಪ್ರೊಫೆಸರ್ ಡಿಎಸ್ ಅಚ್ಯುತರಾವ್ ಶತಮಾನೋತ್ಸವ ಕಾರ್ಯಕ್ರಮದ ಭಾಗ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಪ್ರೊಫೆಸರ್ ಡಿಎಸ್ ಅಚ್ಯುತರಾವ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇತಿಹಾಸದ ಬಗ್ಗೆ ಗಣ್ಯಾತಿ ಗಣ್ಯರು ಏನು ಮಾತನಾಡಿದ್ರು ಹಾಗೂ ಭಾರತದ ಇತಿಹಾಸ ಯಾವ ರೀತಿ ಇದೆ, ಮಧ್ಯ ಏಷ್ಯಾದ ಇತಿಹಾಸಗಳ ನೆನಪುಗಳನ್ನು ಮರುಕಳಿಸುವಂತಹ ಒಂದು ವರದಿ ಇಲ್ಲಿದೆ. I'm talking about the megalithic monuments in India, which are mostly seen in southern India. These are prehistoric monuments which were built before the kind of monuments we know today as temples and stupas and things like that were built. And I'm trying to explore if there are any connections between these, the prehistoric monuments, and later monuments of our country. So the indications I have from some places like Malaprabha Valley say that there are definite inspirations from prehistoric architecture to later monuments. So most of these things are, the megaliths are memorial monuments which commemorate dead ancestors of ours. To invite the dignitaries of this evening, Dr. H.S. Ballal, Pro-Chancellor, Manipal Academy of Higher Education, Dr. K. Sadashiva, Professor of History, Mysore University, Professor Upinder Singh, Professor of History, Delhi University, Dr. Neeta Inamdar, Chief Editor, Manipal University Press, and Mr. D.A. Prasanna to come on stage and begin this evening
by offering a floral tribute to the portrait of Professor Achut Rao. ನಮ್ಮ ಜೊತೆ ಉಪೇಂದರ್ ಸಿಂಗ್ ಅವರಿದ್ದಾರೆ, बन्नी और ಜೊತೆ ಮಾತನಾಡೋಣ। मैम कैसा लग रहा है आपको उडुपी पे आके, इधर का कल्चर एंड कैसा लग रहा है? आप खुद एक इतिहास तज्ञ हो, आपको बहुत सारा पता है, इधर भी बहुत सारे हिस्टोरिकल प्लेसेस है, कैसा लग रहा है आपको? बहुत अच्छा लग रहा है। मैं कई साल पहले कर्नाटक आई थी और यहाँ के जो ऐतिहासिक साइट्स हैं बेलूर, हालेबेड, बादामी, सबका मैंने दर्शन किया था। उसके बाद कुछ साल पहले मैं मैंगलोर और उडुपी भी आई थी, पर पहली बार मणिपाल में मैं पहली बार आ रही हूँ। आपको इस फील्ड में कैसा इंटरेस्ट आया कि आपको एक इतिहास तज्ञ बनना है करके? कैसा आपको बचपन से ही इंटरेस्ट था या आपको और इसमें इतिहास में, भारत में बहुत सारा इतिहास है, जैसे कि इसमें इंटरेस्ट लोग थोड़े कम हैं, तो कैसे आपको इंटरेस्टेड हुआ इस फील्ड पर? एक्चुअली जब मैं स्कूल में थी तो मुझे लिटरेचर, हिस्ट्री और दोनों पसंद थे और मुझे डिसाइड करना था कि कौन सा सब्जेक्ट लेना है। मेरी स्कूल की हिस्ट्री टीचर बहुत अच्छी थी, तो मेरे ख्याल उससे भी मैं प्रभावित हुई। एक बार मैं कॉलेज में आई तो मेरी जो फर्स्ट ईयर में जो एंशंट इंडियन हिस्ट्री पढ़ाते थे, एक मिस्टर द्विवेदी नाम के टीचर थे, उन्होंने इतना अच्छा पढ़ाया और प्राचीन भारत का इतिहास इतना इंटरेस्टिंग बनाया कि तभी से मैंने डिसाइड कर लिया कि मैंने हिस्ट्री पढ़नी है और एंशंट इंडियन हिस्ट्री पढ़नी है। अभी एट प्रेजेंट में जैसे बच्चे हैं थोड़ा इतिहास पे ध्यान नहीं लग रहा है, दूसरे फील्ड्स में जा रहे हैं, तो उनको क्या सलाह देना चाहते हैं आप? यही सलाह दूंगी कि हिस्ट्री बहुत इंटरेस्टिंग सब्जेक्ट है और इसमें रिसर्च और टीचिंग करियर जो हैं उसमें बहुत सारी पॉसिबिलिटीज़ हैं और कई बार स्टूडेंट्स ऐसा करियर चॉइस लेते हैं जो उनके पेरेंट्स चाहते हैं या सोचते हैं इसमें ज़्यादा पैसे हैं, सैलरी अच्छी मिलेगी वगैरह वगैरह, पर ऐसे कई स्टूडेंट हैं जो इंटरेस्टेड हैं हिस्ट्री में और फिर भी उसको परस्यू नहीं करते। तो मैं यही स्टूडेंट्स को कहूँगी, सजेस्ट करूँगी कि अगर आपका हिस्ट्री में इंटरेस्ट, रुचि है तो रिसर्च और टीचिंग लाइन, ये दोनों लाइंस बहुत अच्छी लाइंस हैं। इसमें अगर इंटरेस्ट है तो आपको पूरी ज़िंदगी आप कभी बोर नहीं होंगे और आपको हमेशा रुचि बनी रहेगी और इससे अच्छा टीचिंग प्रोफेशन से मेरे ख्याल में और कोई अच्छा प्रोफेशन नहीं है। ಹಲೋ ನಮಸ್ಕಾರ, ನನ್ನ ಹೆಸರು ಹೇಮಂತ್ ಕಡಾಂಬಿ ಅಂತ. ಸ್ಪಂದನ ಚಾನಲ್ ನೋಡೋರಿಗೆ ನನ್ನ ವಂದನೆಗಳು. DS ಅಚ್ಯುತ್ ರಾವ್ ಮೆಮೋರಿಯಲ್ ಕಾನ್ಫರೆನ್ಸ್ ಅಂದರೆ ಭಾಳ ನನಗೆ ಹೆಮ್ಮೆಯ ವಿಷಯ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಯಾಕಂದರೆ ಇಂಡಿಯಾದ ದಿಗ್ಗಜರು, ಸ್ಕಾಲರ್ಸ್, ಹಿಸ್ಟಾರಿಯನ್ಸ್, ಆರ್ಕಿಯಾಲಜಿಸ್ಟ್ ಇಲ್ಲಿ ಬಂದಿದ್ದಾರೆ. ಆ್ಯಂಡ್ ನನಗೆ ಒಬ್ಬ ಯಂಗ್ ಸ್ಕಾಲರ್ಗೆ ಈ ಆಪರ್ಚುನಿಟಿ ಸಿಕ್ಕಿರೋದು ಭಾಳ ಹೆಮ್ಮೆಯ ವಿಷಯ. ಸೊ ನನಗೆ ಆ್ಯಕ್ಚುಲಿ ಐ ವಾಂಟ್ ಟು ಥ್ಯಾಂಕ್ ಡಾಕ್ಟರ್ ನಿಖಿಲ್ ಗೋವಿಂದ್ ಮತ್ತು DA ಪ್ರಸನ್ನ ಅವರು ಮತ್ತು ಎಂಟೈರ್ ಅಚ್ಯುತ್ ರಾವ್ ಫೌಂಡೇಶನ್ ನಡೆಸೋರಿಗೆ. ಪ್ಲಸ್ ಈ ಕಾನ್ಫರೆನ್ಸ್ನಲ್ಲಿ ನನ್ನ ಪೇಪರ್ಗಿಂತ ಜಾಸ್ತಿ ನಾನು ಕೇಳಿರೋ ಪೇಪರ್ಸ್ಗೆ ಭಾಳ ನನಗೆ ಕಲಿಯೋಕ್ಕೆ ಅವಕಾಶ ಸಿಕ್ಕಿದೆ. ಅದಿದ್ದಂಗೆ ಐ ರಿಯಲಿ ಐ ಆಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ಫೀಲ್ ರಿಯಲಿ ಎನ್ರಿಚ್ಡ್. ಒಂಥರ ಸ್ಕಾಲರ್ಶಿಪ್ಗೆ ಇದು ಬಹಳ ಒಳ್ಳೆಯ ಇನಿಷಿಯೇಟಿವು. ಆ್ಯಂಡ್ ಮೈ ಕಂಗ್ರ್ಯಾಚುಲೇಷನ್ಸ್ ಟು ಡಾಕ್ಟರ್ ಅಚ್ಯುತ್ ರಾವ್ ಫೌಂಡೇಶನ್ ಫಾರ್ ಕೀಪಿಂಗ್ ಅಪ್ ದ ಟ್ರೆಡಿಷನ್ ಆಫ್ ಡಾಕ್ಟರ್ ಅಚ್ಯುತ್ ರಾವ್ ಹಿಮ್ಸೆಲ್ಫ್ ಆ್ಯಸ್ ಎ ಹಿಸ್ಟೋರಿಯನ್.
alive. So ಇಷ್ಟು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. I would now like to call upon Dr. Neeta Anamdar, Chief Editor, Manipal University Press, to tell us about the MUP History Series. Today we are very pleased to place before you the third in the series of history books and seek your opinions, your views, your feedback on the way it has been produced and brought before you. And this is Manipal Universal Press's 115th publication, and for the first time, with all effort, I'm saying Manipal Universal Press because we changed the name very recently, and we kept MUP as it is. When the university changed its name back to Mahe, we changed it to Manipal Universal Press. So making it more universal than before, not really, because the vision, the mission has not changed, and we have kept everything else as it is. Let me know and I'll fund it from the Achyuta Rao endowment. And that kind of support is very crucial for us to bring out quality publications, and I thank him and the endowment for the continued support, and thank you very much everybody. ಎಸ್, ನಮ್ಮ ಜೊತೆ ಶಂಕರ್ ಕುಟಿ ನಾಯರ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ನಾವು ಮಾತನಾಡೋಣ. ಎಸ್ ಸರ್. Professor Achyuta Rao happened to be a product of Mysore University, but my connection with him is when he came to Trivandrum to attend the Indian History Congress and present paper. It was only after his participation in University College that I came into greater contact with him, and his publications on Wadayar family and other papers on Hyder Ali Khan and Tipu Sultan occupies an important place in the historiography of modern Karnataka and modern India to a very large extent. Disciples are telling us many things about the strict disciplinarian attitude of Achyuta Rao in the classroom and in the college. As a student, as a teacher, as a researcher, he is a model. Thank you. ಸ್ಪಂದನ ದರ್ಶಕರಿಗೆ ನಮಸ್ಕಾರ. ಈ ದಿವಸ ನಮ್ಮ ಅಚ್ಯುತ್ ರಾವ್, DS ಅಚ್ಯುತ್ ರಾವ್, ನಮ್ಮ ತಂದೆಯವರ ಶತಮಾನೋತ್ಸವದ ಬಗ್ಗೆ ಮಣಿಪಾಲ್ ಕಾಲೇಜ್ ಆಫ್ ಫಿಲಾಸಫಿ ಆ್ಯಂಡ್ ಹ್ಯುಮ್ಯಾನಿಟೀಸ್ನಲ್ಲಿ ಒಂದು ಸಮಾರಂಭ ನಡೆಸ್ತಾ ಇದ್ದೀವಿ. ಈ ಸಮಾರಂಭದ ಬಗ್ಗೆ ಇವತ್ತಿನ ನಾವು ಮಾಡುತ್ತಾ ಇರೋಂಥದ್ದು ಅವರ ವ್ಯಾಲ್ಯೂಸ್ ನೋಡಿಕೊಂಡು ಅವರ ರಿಸರ್ಚ್ ಮತ್ತು ಅವರ ಅಕಾಡೆಮಿಕ್ಸ್ ಬಗ್ಗೆ ಅವರ ಏನೋ ಒಂದು ಯೋಚನೆ ಇತ್ತು, ಅದನ್ನು ನೋಡಿ ಕೆಲವು ಸ್ಪೀಕರ್ಸ್ನ ಕರೆಸಿ, ಸ್ಕಾಲರ್ಸ್ನ ಕರೆಸಿ ಇವತ್ತು ಭಾಷಣ ಮಾಡಿಸ್ತಾ ಇದ್ದೀವಿ ಏನ್ಷಿಯಂಟ್ ಹಿಸ್ಟ್ರಿ ಬಗ್ಗೆ. ಈ ಏನ್ಷಿಯಂಟ್ ಹಿಸ್ಟ್ರಿ ಟಾಪಿಕಲ್ಲಿ ಅವರು ಮಾತಾಡೋದು ಇಂಡಿಯಾಗಿಂತ ದೂರ ಏಷ್ಯಾದಲ್ಲಿ ನಮ್ಮ ಇಂಡಿಯಾದ ಇಫೆಕ್ಟ್ ಏನಿತ್ತು, ಇಂಪ್ಯಾಕ್ಟ್ ಏನಿತ್ತು ರಿಲಿಜಿಯಸ್ ಐಡಿಯಾಸ್ ಬಗ್ಗೆ ಅಂತ ಈ ಬಗ್ಗೆ ಒಂದು ಸೆಮಿನಾರ್ ಏರ್ಪಾಡು ಮಾಡಿದ್ದೀವಿ. ಇದರಿಂದ ನಮ್ಮ ತಂದೆಯವರ ಹೆಸರು ಉಳಿಯುತ್ತೆ ಮತ್ತು ಅದಕ್ಕೆ ಮುಂದೆ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ DS ಅಚ್ಯುತ ರಾವ್ ಅವರ ಜೀವನ ಮತ್ತು ಸಾಧನೆಯ ಬಗ್ಗೆ ಅವರ ಮೊಮ್ಮಗಳು ಸುರಭಿ ಅವರು ವಿನ್ಯಾಸಗೊಳಿಸಿದ ವಸ್ತು ಪ್ರದರ್ಶನಕ್ಕೆ ಮಣಿಪಾಲ ವಿವಿ ವಿಶ್ರಾಂತ ಕುಲಪತಿಯಾದಂತಹ ಪ್ರೊಫೆಸರ್ MS ವಲಿಯಥನ್ ಚಾಲನೆ ನೀಡಿದರು.
ಏಷ್ಯಾದ ಹಲವಾರು ಪುರಾತನ ನಾಗರಿಕತೆಗಳನ್ನು ಒಳಗೊಂಡಿರುವ ದೊಡ್ಡ ಸಾಂಸ್ಕೃತಿಕ ನಿರತರಿಯ ಒಂದು ಭಾಗವಾಗಿರುವ ಪುರಾತನ ಭಾರತದ ಮರುಕಲ್ಪನೆಯ ಬಗ್ಗೆ ದೆಹಲಿ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಉಪೇಂದರ್ ಸಿಂಗ್ ಪ್ರಧಾನ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಉಪೇಂದರ್ ಸಿಂಗ್, ಪುರಾತನ ಕಾಲದಲ್ಲಿ ಭಾರತದಿಂದ ಏಷ್ಯಾದವರೆಗಿನ ಪಠ್ಯಗಳು ಮತ್ತು ರಾಜಕೀಯ ಬೆಳವಣಿಗೆಗಳ ಪ್ರಯಾಣವನ್ನ ಅರ್ಥ ಮಾಡಿಕೊಳ್ಳುವುದು ಈ ಸಹಸ್ರಮಾನದ ಬಗ್ಗೆ ನಮ್ಮ ಗ್ರಹಿಕೆಯನ್ನ ಪುಷ್ಟೀಕರಿಸುತ್ತದೆ. ಪುರಾತನ ವಿಚಾರಗಳ ಚಲನೆಯನ್ನ ನಾವು ಪುನರ್ ನಿರ್ಮಿಸಬೇಕಾದ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರಖ್ಯಾತ ವಿದ್ವಾಂಸರು ಮತ್ತು ಇತಿಹಾಸಗಾರರಾದಂತಹ ಮೆಗಾಲಿಥ್ ಮತ್ತು ನಂತರದ ಸ್ಮಾರಕಗಳು, ಅತುಲಾದ ಮುಷಿಕಾ ವಂಶ ಮತ್ತು ಪುರಾತನ ಭಾರತೀಯ ಐತಿಹಾಸಿಕ ಅರ್ಥ, ಆರಂಭಿಕ ಚಾಲುಕ್ಯ ಭೂದೃಶ್ಯಗಳು ಸೇರಿದಂತೆ ಅನೇಕ ವಿಷಯಗಳ ಮೇಲೆ ಪ್ರಬಂಧ ಪ್ರಸ್ತುತಪಡಿಸಿದರು. ಭಾರತವು ವಿಶೇಷವಾಗಿ ದಕ್ಷಿಣ ಭಾರತದ ಇತಿಹಾಸ, ಏಷ್ಯಾ ಖಂಡ, ವಿಶೇಷವಾಗಿ ದಕ್ಷಿಣ ಏಷ್ಯಾ ಪ್ರದೇಶದ ಮೇಲೆ ಆಗಿದೆ. ಭಾರತದ ಪಂಚತಂತ್ರದ ಕಥೆಗಳು ಅರಬ್ ರಾಷ್ಟ್ರಗಳಲ್ಲಿಯೂ ಕಂಡುಬರುತ್ತದೆ. ಪ್ರಾದೇಶಿಕ ಇತಿಹಾಸಗಳು ಹೀಗೆ ಗಡಿಮೀರಿ ಚಲಿಸುವುದು ಕಂಡುಬರುತ್ತದೆ ಎಂದು ವಿವಿಯ ಇತಿಹಾಸ ಪ್ರಾಧ್ಯಾಪಕಿಯಾದಂತಹ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪುತ್ರಿ ಪ್ರೊಫೆಸರ್ ಉಪೇಂದರ್ ಸಿಂಗ್ ಹೇಳಿದರು. ಮೈಸೂರು ಪ್ರಾಂತ್ಯದ ಕುರಿತು ವಿಶೇಷ ಸಂಶೋಧನೆ ನಡೆಸಿದ ಮೈಸೂರಿನ ವಿವಿಯಲ್ಲಿ ಪ್ರಾಧ್ಯಾಪಕರಾಗಿ ಇತಿಹಾಸ ತಜ್ಞರಾದಂತಹ ಪ್ರೊಫೆಸರ್ ಡಿಎಚ್ ಅಚ್ಯುತರಾವ್ ಶತಮಾನೋತ್ಸವದ ಪ್ರಯುಕ್ತ ಮಣಿಪಾಲ ವಿವಿಯ ಮಣಿಪಾಲ ಸೆಂಟರ್ ಫಾರ್ ಫಿಲಾಸಫಿ ಅಂಡ್ ಹ್ಯುಮ್ಯಾನಿಟೀಸ್ ಗಂಗೂಬಾಯಿ ಹಾನಗಲ್ ಸಭಾಂಗಣದಲ್ಲಿ ಆಯೋಜಿಸಿದ ರಾಷ್ಟ್ರೀಯ ಇತಿಹಾಸ ಸಮ್ಮೇಳನದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ್ರು. ಪಂಚತಂತ್ರದ ಕಥೆಗಳು ಪ್ರಾಣಿಗಳಿಂದ ಕೂಡಿದರೂ ಸರಳವಾಗಿದ್ರು. ಇವು ಆಡಳಿತ, ರಾಜಕೀಯ ತಂತ್ರಗಾರಿಕೆಯನ್ನ ಹೊಂದಿ ಇಂದಿಗೂ ಪ್ರಸ್ತುತವೆನಿಸಿದೆ. ಇವು ಬುದ್ಧನ ಜಾತಕ ಕಥೆಗಳಿಗಿಂತ ಭಿನ್ನವಾಗಿದೆ. ಇವು ಸುಮಾರು 200 ರೀತಿಯಲ್ಲಿ 50 ಭಾಷೆಗಳಲ್ಲಿ ಪ್ರಕಟವಾಗಿದೆ. ಸೂಫಿ ಸಂತರ ಕಥೆಗಳ ಮೇಲೂ ಅರೇಬಿಯಾದ ಕಥೆಗಳ ಮೇಲೂ ಪರಿಣಾಮ ಬೀರಿದೆ. ಆಂಧ್ರಪ್ರದೇಶದ ನಾಗಾರ್ಜುನ ಕೊಂಡ, ಅಮರಾವತಿಯ ಶಾಸನಗಳು ಶ್ರೀಲಂಕಾ, ಜಾವಾ, ಸುಮಾತ್ರಾ, ಕಾಂಬೋಡಿಯಾ ಮೊದಲಾದ ದೇಶಗಳ ಮೇಲೆ ಬೌದ್ಧ ಧರ್ಮದ ಪ್ರಭಾವ ಆಗಿರುವುದನ್ನು ತೋರಿಸುತ್ತದೆ. ಕಾಳಿದಾಸ, ಭಾರವಿ, ಕೌಟಿಲ್ಯ, ದಂಡಿನ ಮೊದಲಾದವರ ಸಾಹಿತ್ಯಗಳ ಪ್ರಭಾವ ವಿದೇಶಗಳಲ್ಲೂ ಕಂಡುಬಂದಿದೆ ಎಂದು ಪ್ರೊಫೆಸರ್ ಸಿಂಗ್ ಹೇಳಿದರು. Since Prasanna is very closely associated with me, as a matter of fact, I know Prasanna for more than 4 decades. When I started my profession, I am a radiologist, by the way, medical director, because somebody asked me this morning whether you are also a historian. I said, no, I am not. I am nowhere near that. I am a medical doctor. But my association with Prasanna goes back to 1970s. You know, he was working with GE, X-rays. I am a radiologist. You know, I started my practice in Bangalore in 1970s. That time, because of Prasanna's influence, I purchased the X-ray machine belonging to Wipro GE. Achyutrao's name will be remembered not only in this country but in the entire community of human beings. And I thank the organizers, especially Prasanna, for giving me this opportunity to be part of this book release ceremony. And also tomorrow we are going to have the soft launching of Prasanna School of Public Health. I, as one of the administrators of the university, invite you all for tomorrow's programs also. Thank you very much for the opportunity given. ಪ್ರೊಫೆಸರ್ ಡಿಎಸ್ ಅಚ್ಯುತರಾವ್ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಪ್ರೊಫೆಸರ್ ಡಿಎಸ್ ಅಚ್ಯುತರಾವ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಎಸ್ ಅಚ್ಯುತರಾವ್ ಅವರ ನೆನಪಿನಾರ್ಥವಾಗಿ ಉದ್ಘಾಟನೆಗೊಂಡಂತಹ ವಸ್ತು ಪ್ರದರ್ಶನ ಹಾಗೂ ಅವರ ನೆನಪಿನಾರ್ಥ ಪುಸ್ತಕ ಬಿಡುಗಡೆ ಸಮಾರಂಭ ಕೂಡ ಆಯೋಜಿಸಲಾಗಿತ್ತು. ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ.
I would now request Professor K. Sadashiva, co-editor of Princely States and the Making of Modern India, to share with us the experience of creating this volume. The present volume, The Princely States and the Making of Modern India, is an outcome of the proceedings of an international seminar, Power, Resistance and Sovereignty in Princely South India, with special reference to the transfer of power, which was held at Mysore in the month of February 2017. It was a great pleasure and privilege for me to organize D.S. Achyut Rao International Seminar in the capacity of the Chairman, Department of Studies in History, University of Mysore, along with Professor D.S. Achyut Rao Centenary Program. We had invited 13 eminent scholars from all over the world who had worked extensively on our theme. The past few decades have witnessed the publication of a good many books on the history of princely states when we needed it most. It has been a great honor for our editing team to have an esteemed historian such as Professor Upinder Singh releasing this book. We express our immense gratitude to you, man. We also thank Manipal University for organizing this book release function. I thank the audience for being present and encouraging this ಸಂಜೆ venture. ಲಕ್ಷ್ಮಿ Thank you. ಗೋಪಾಲ್ ಸ್ವಾಮಿ Thank you. ಮತ್ತು Privileged ಸತ್ಯನಾರಾಯಣ to invite ರಾಜುರವರಿಂದ Dr. H.S. ನಡೆದಂತಹ Ballal, ಭರತನಾಟ್ಯ Pro-Chancellor, ಕಾರ್ಯಕ್ರಮ Manipal Academy of ನೆರೆದಿದ್ದಂತಹ Higher Education, ಜನರ to deliver his ಕಣ್ಣಿಗೆ presidential ಹಬ್ಬವನ್ನುಂಟು address. ಮಾಡಿತು. ಪ್ರೊಫೆಸರ್ ಡಿಎಸ್ ಅಚ್ಯುತ್ ರಾವ್ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇತಿಹಾಸದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದವರು. ಸತತ 25 ವರ್ಷ ಬೆಂಗಳೂರು, ತುಮಕೂರು ಮತ್ತು ಮೈಸೂರಿನ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇತಿಹಾಸವನ್ನ ಬೋಧಿಸಿದವರು. ನಂತರ ಮಹಾರಾಜ ಕಾಲೇಜಿನಲ್ಲಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯಲ್ಲಿ ಪಾಠ ಮಾಡಿದವರು. ಉತ್ಕೃಷ್ಟ ಸಂಶೋಧಕರಾಗಿದ್ದ ಅವರು 1500ರಿಂದ 1800 ಅವಧಿಯಲ್ಲಿ ಮೈಸೂರು ಇತಿಹಾಸದ ಕುರಿತು ಅನೇಕ ಬರಹಗಳನ್ನು ಪ್ರಕಟಿಸಿದರು. ಅವರು ಭಾರತೀಯ ರಾಷ್ಟ್ರೀಯ ಚಳುವಳಿ, ಸುಕೋರ್ನೋ, ಹೋ ಚಿ ವಿನ್
ಮತ್ತು ಏಷ್ಯಾದ ವಿಮೋಚನಾ ಚಳುವಳಿಗಳ ಹೋರಾಟಗಳನ್ನು ನಿಕಟವಾಗಿ ಅನುಸರಿಸಿದವರು. ಇತ್ತೀಚಿನ ಏಷ್ಯನ್ ಇತಿಹಾಸದ ಬಗ್ಗೆ ತೀವ್ರ ಉತ್ಸಾಹ ಹೊಂದಿದ್ದ ಅವರು ವ್ಯಾಪಕ ಪ್ರವಾಸಗಳನ್ನ ಕೈಗೊಂಡಿದ್ರು. ಮೈಸೂರಿನ ಪೂರ್ವ ಮಧ್ಯಕಾಲೀನ ಸಾಮಾಜಿಕ ಮತ್ತು ಆಡಳಿತಾತ್ಮಕ ಇತಿಹಾಸವನ್ನ ಸಂಶೋಧನೆ ಮಾಡಲು ಆಡಳಿತಾತ್ಮಕ ದಾಖಲೆಗಳು, ಲಿಪಿಗಳು ಮತ್ತು ಪತ್ರಗಳ ಅಧ್ಯಯನದಲ್ಲಿ ತೊಡಗಿದ್ದ ಪ್ರವರ್ತಕರಾಗಿ ಗುರುತಿಸಿಕೊಂಡರು. ಅಸಾಧಾರಣ ಉಪನ್ಯಾಸಕರಾಗಿದ್ದ ಅವರು ವಿದ್ಯಾರ್ಥಿಗಳ ಪ್ರೀತಿ ಪಾತ್ರರಾಗಿದ್ರು. ಡಿಎಸ್ಎ ಹೆಸರಿನಲ್ಲಿ ಜನಪ್ರಿಯರಾಗಿದ್ದ ಅಚ್ಯುತರಾವ್ ಪ್ರೀತಿಯ ಶಿಸ್ತಿನ ಶಿಕ್ಷಕರು ಮತ್ತು ತಂದೆಯೂ ಆಗಿದ್ರು. ಮಣಿಪಾಲ ವಿವಿಯ ಅಧೀನದ ಮಣಿಪಾಲ್ ಸೆಂಟರ್ ಫಾರ್ ಫಿಲಾಸಫಿ ಅಂಡ್ ಹ್ಯುಮ್ಯಾನಿಟೀಸ್ ಕರ್ನಾಟಕದ ಮಣಿಪಾಲ ಮೂಲದ ಪ್ರಮುಖ ಸಂಶೋಧನೆ ಮತ್ತು ಬೋಧನಾ ಸಂಸ್ಥೆಯಾಗಿದೆ. ಇದು ಹ್ಯುಮ್ಯಾನಿಟೀಸ್ ವಿಷಯದಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ ಮತ್ತು ಇಂಗ್ಲಿಷ್, ಫಿಲಾಸಫಿ ಮತ್ತು ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿಗಳನ್ನು ನೀಡುತ್ತೆ. ಭಾರತದಲ್ಲಿ ಉನ್ನತ ಶಿಕ್ಷಣದಲ್ಲಿ ಅತ್ಯಾಕರ್ಷಕ ಶೈಕ್ಷಣಿಕ ಪ್ರಯೋಗಗಳಲ್ಲಿ ಒಂದಾದಂತಹ MCPH ನವೀನ ಮತ್ತು ಪ್ರತಿಫಲಿತ ಶಿಕ್ಷಣೋಪಾಯ ಸಂಸ್ಕೃತಿ, ಭೌತಿಕ ಸ್ವಾತಂತ್ರ್ಯ, ವಿದ್ಯಾರ್ಥಿ ಉಪಕ್ರಮಗಳು ಮತ್ತು ವಿದ್ಯಾರ್ಥಿ ವೇತನದ ಹೊಸ ನಿದರ್ಶನಗಳನ್ನು ಪ್ರೋತ್ಸಾಹಿಸುತ್ತದೆ. ಭಾರತದ ಪ್ರಮುಖ ಪದವಿ ಪೂರ್ವ ಕಾಲೇಜುಗಳಿಂದ ಹಾಗೂ ವಿದೇಶಿ ವಿಶ್ವವಿದ್ಯಾನಿಲಯಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನಕ್ಕಾಗಿ ಬರುತ್ತಾರೆ. ವಿವಿಧ ವಿಭಾಗಗಳಲ್ಲಿ ನಿರ್ಣಾಯಕ ಮತ್ತು ಸೃಜನಶೀಲ ಚಿಂತನೆಯನ್ನ ಉತ್ತೇಜಿಸಲು MCPH ಬದ್ಧವಾಗಿದೆ. ಭಾರತದಿಂದ ಮಾನವೀಯತೆ ಮತ್ತು ಸಾಮಾಜಿಕ ವಿಜ್ಞಾನ ಕ್ಷೇತ್ರಗಳಲ್ಲಿನ ಮೂಲ ಬರವಣಿಗೆಯನ್ನ ಬೆಳೆಸುವುದು MCPH ನ ಮೂಲ ಉದ್ದೇಶವಾಗಿದೆ. ದಿ ಪ್ರಿನ್ಸಿಲಿಟಿ ಸ್ಟೇಟ್ ಅಂಡ್ ದಿ ಮೇಕಿಂಗ್ ಆಫ್ ಮಾಡರ್ನ್ ಇಂಡಿಯಾ ಪುಸ್ತಕವು ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ಒಟ್ಟಾರೆಯಾಗಿ ದಿನಪೂರ್ತಿ ಯಶಸ್ವಿಯಾಗಿ ನಡೆದಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ.
ನೋಡಿದ್ರಲ್ಲ, ಭಾರತದ ಇತಿಹಾಸಕ್ಕೆ ಪ್ರೊಫೆಸರ್ DS ಅಚ್ಯುತರಾವ್ ರವರ ಕೊಡುಗೆ ಹಾಗೂ ಅವರ ಸಂಶೋಧನೆ ಅಧ್ಯಯನಗಳು ಯಾವ ರೀತಿ ಇತ್ತು ಅನ್ನುವಂಥದ್ದು. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.